ಹಲೋ ವೀಕ್ಷಕರೇ, ಇವತ್ತು ನಾವೆಲ್ಲರೂ ಬಪ್ಪನಾಡು ದೇವಸ್ಥಾನಕ್ಕೆ ಹೋಗಿ ಬರೋಣವಾ? ಬನ್ನಿ. ಹಾಗಾದರೆ ನೀವೆಲ್ಲರೂ ನನ್ನ ಜೊತೆ ಬನ್ನಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಕ್ತಿ ದೇವತೆಗಳ ಆರಾಧನೆಗೆ ಪ್ರಮುಖ ಸ್ಥಾನವನ್ನು ಹೊಂದಿದೆ. ತುಳುನಾಡಿನಲ್ಲಿ ಕಾಣಸಿಗುವಷ್ಟು ಶಕ್ತಿ ದೇವತೆಗಳ ದೇವಸ್ಥಾನಗಳು ಎಲ್ಲಿಯೂ ಕೂಡ ಕಾಣಲಿಕ್ಕೆ ಸಿಗುವುದಿಲ್ಲ. ಅದಕ್ಕಾಗಿ ತುಳುನಾಡು ಶಕ್ತಿ ದೇವಸ್ಥಾನಗಳಿಗೆ ತುಂಬ ಪ್ರಸಿದ್ಧಿಯನ್ನು ಹೊಂದಿದೆ. ಅದರಲ್ಲಿಯೂ ಮುಖ್ಯವಾಗಿ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನವು ಒಂದು ಶಕ್ತಿಶಾಲಿ ಧಾರ್ಮಿಕ ಕೇಂದ್ರವಾಗಿದೆ. ಇದು ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ಎಂಬ ಗ್ರಾಮದಲ್ಲಿ. ಈ ದೇವಸ್ಥಾನ ಶಾಂಭವಿ ನದಿಯ ತಟದಲ್ಲಿದೆ. ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಇಲ್ಲಿಯ ಜಾತ್ರಾ ಉತ್ಸವ ನಡೆಯುತ್ತದೆ. ನಾವು ಇಲ್ಲಿ ಹೋಗುವಾಗ ಸೀರೆಗಳ ಏಲ ನಡೀತಿತ್ತು. ಅವರು ರೇಟ್ ಇದ್ದಾರೆ. ಅದರ ನಂತರ ನಾವು ಏಲ ಮಾಡಿ ಆ ಸಾರಿಯನ್ನು ತೆಗೆದುಕೊಳ್ತೇವೆ. ಅವರಿಗೆ ಕಾಣಿಕೆಯಾಗಿ ಬಂದ ಸೀರೆಗಳನ್ನು ಒಂದು ನಾಗದೇವರ ಕಟ್ಟೆ ಇದೆ, ಅಲ್ಲಿ ನದಿ ಇದೆ. ಇಲ್ಲಿ ಅನ್ನದಾನದ ಸೇವೆ ಕೂಡ ನಡೆಯುತ್ತೆ. ದೇವಸ್ಥಾನದ ಒಳಗಡೆ ಯಾವ ರೀತಿ ವಿಡಿಯೋಗಳಾಗಲಿ ಫೋಟೋಗಳಾಗಲಿ ತೆಗಿಲಿಕ್ಕಿಲ್ಲ ಅನ್ನೋಂಥ ನೋಡಿದ್ರಲ್ಲ ವೀಕ್ಷಕರೇ. ನನ್ನ ಚಾನಲ್ ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.